ಉಚಿತ ಟೋಲ್ ಸಹಿತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸುಮಾರು 200 ಮಂದಿ ಹೆಜಮಾಡಿ ಟೋಲ್ ಬಳಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ರು. ಕಾಪು ಕಂದಾಯ ಅಧಿಕಾರಿಯ ಮುಖಾಂತರ ಪ್ರತಿಭಟನಾಕಾರರು ಮನವಿ ನೀಡಿದ್ರು. ಜಿಲ್ಲಾಧಿಕಾರಿಗಳು ತಮ್ಮ ಮನವಿಗೆ 3 ದಿನಗಳಲ್ಲಿ ಸ್ಪಂದಿಸದಿದ್ದಲ್ಲಿ ಅವಳಿ ಜಿಲ್ಲೆಗಳ ಸಹಸ್ರಾರು ಮಂದಿ ಸೇರಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾಡಳಿತವನ್ನ ಎಚ್ಚರಿಸಿದ್ದಾರೆ. ಹೋರಾಟ ಸಮಿತಿಯ ಪ್ರಮುಖರ ಗೈರು ಹಾಜರಿಯಲ್ಲಿ ಹೆಜಮಾಡಿ ಟೋಲ್ಗೇಟ್ ಹಾಗೂ ರಾಷ್ಟ್ರೀಯ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಬಹುತೇಕ ಮುಲ್ಕಿ ಪರಿಸರದ ಜನರೇ ಇದ್ದು, ಸ್ಥಳೀಯರ ಗೈರು ಹಾಜರು ಎದ್ದು ಕಾಣುತ್ತಿತ್ತು. ಹೋರಾಟಗಾರ ಸಿದ್ದಿಕ್ ತಲಪಾಡಿಯವರು ಮಾತನಾಡಿ, ಯಾವ ಭಾಗದಲ್ಲಿ ಜನರ ವಿರೋಧ ಕಡಿಮೆ ಇದೆಯೋ ಆ ಭಾಗದಲ್ಲಿ ನವಯುಗ ಕಂಪನಿ ಸಹಿತ ಹೆದ್ದಾರಿ ಪ್ರಾಧಿಕಾರ ತಮ್ಮ ಪ್ರಭಾವವನ್ನು ಬಳಸಿ ಜನರಿಂದ ಹಗಲು ದರೋಡೆ ನಡೆಸುತ್ತಿದ್ದಾರೆ. ತಲಪಾಡಿ ಸಹಿತ ಸಾಸ್ತಾನಗಳಲ್ಲಿ ನಮ್ಮ ಹೋರಾಟದ ಫಲವಾಗಿ ಸುತ್ತಲ ವಾಹನಗಳಿಗೆ ಟೋಲ್ ಫ್ರೀ ಇದೆ. ಆದರೆ ಹೆಜಮಾಡಿಯಲ್ಲಿ ಮಾತ್ರ ಜನರನ್ನ ಸುಲಿಗೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಜನರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹೆಜಮಾಡಿ ಭಾಗದ ಒಂದಿಷ್ಟು ಮಂದಿಗೆ ಟೋಲ್ ಉಚಿತಗೊಳಿಸಿ ಯಾಮಾರಿಸಬಹುದು. ಇದು ಕೇವಲ ತಾತ್ಕಾಲಿಕ. ಮುಂದಿನ ದಿನದಲ್ಲಿ ಮತ್ತೆ ಸ್ಥಳೀಯರಿಗೆ ಟೋಲ್ ಹೇರುತ್ತಾರೆ. ಆ ಸಂದರ್ಭ ಹೋರಾಟದಲ್ಲಿ ನಿಮಗೆ ಬೆಂಬಲಿಸುವವರೇ ಇಲ್ಲವಾಗುತ್ತೆ. ಆ ನಿಟ್ಟಿನಲ್ಲಿ ಇದೀಗಲೇ ತಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಅನಿವಾರ್ಯ ಎಂದರು. ಆದರೆ ನಾವು ದುಡ್ಡು ಕೊಟ್ಟು ಪಡ್ಕೊಂಡಂತಹ ವೆಹಿಕಲ್ಗೆ ಎರಡೆರಡು ಸರ್ತಿ ಬಿಲ್ ಪಾವತಿ ಮಾಡ್ತಾ ಇದ್ದೇವೆ. ಒಂದು, ನಾವು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಟ್ಯಾಕ್ಸ್ ಅಂತ ಕಟ್ತೀವಿ. ಆಮೇಲೆ ಅದೇ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಪುನಃ ಟೋಲ್ ಕಟ್ಟಣ ಬೇರೆ ಕಟ್ಟಬೇಕು. ಇಂಥ ನಿಯಮ ಬಹುಶಃ ನಮ್ಮ ದೇಶದಲ್ಲಿ ಹೊರತು ಬೇರೆ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದುರವಸ್ಥೆಯನ್ನು ಜನಪ್ರತಿನಿಧಿಗಳು ಕಂಡು ಕಾಣದಂತೆ ನಟಿಸುವುದು ಇದು ಸುಮಾರು ದಿವಸ ನಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಎಲೆಕ್ಷನ್ ಬರುವಾಗ ಆ ಬೇಸರವನ್ನ ತೋರಿಸೇ ತೀರಿಸುವಂತ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಿಲ್ಲಾಡಳಿತ ಮಾನ್ಯ ಡಿಸಿ ಅವರು ಹೇಳ್ತಾರೆ, ಅವರು ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ದಾರೆ ಅಂತ. ನಾನು ಮಾನ್ಯ ಜಿಲ್ಲಾಧಿಕಾರಿಯನ್ನ ಪ್ರಶ್ನೆ ಮಾಡ್ತೀನಿ, ಜನಸಾಮಾನ್ಯರಿಗೆ ಏನು ಪ್ರೊಟೆಕ್ಷನ್ ನೀವು ಕೊಟ್ಟಿದ್ದೀರಿ? ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳಾದ ಹೆಜಮಾಡಿ ಟೋಲ್ ಪ್ಲಾಜಾದ ಸುತ್ತಲ 5 ಕಿಲೋಮೀಟರ್ ಹೆಜಮಾಡಿ, ಪಡುಬಿದ್ರಿ, ಎರ್ಮಾಳು, ಉಚ್ಚಿಲ, ಪಲಿಮಾರು, ಮುಲ್ಕಿ, ಹಳೆಯಂಗಡಿ ವ್ಯಾಪ್ತಿಯ ವಾಹನಗಳಿಗೆ ಟೋಲ್ಗೇಟ್ನಲ್ಲಿ ಉಚಿತ ಪ್ರಯಾಣ ನೀಡಬೇಕು. ಕಣ್ಣಂಗಾರ್ ಬಳಿ ವಾಹನಗಳು ಅನಿವಾರ್ಯ ಸ್ಥಿತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅಪಾಯಕಾರಿಯಾಗಿ ಸಂಚರಿಸುತ್ತಿದ್ದು, ಆ ಭಾಗದಲ್ಲಿ 600 ಮೀಟರ್ ಸರ್ವಿಸ್ ರಸ್ತೆ ನಿರ್ಮಾಣ, ಹೆಜಮಾಡಿ ಶಿವನಗರ ಬಳಿ ಸ್ಕೈ ವಾಕ್ ನಿರ್ಮಾಣ, ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸುಗಮವಾಗಿ ಸಾಗುವ ನಿಟ್ಟಿನಲ್ಲಿ ಟೋಲ್ ಪ್ಲಾಜಾದ ಎಲ್ಲ ಗೇಟ್ಗಳು ಸದಾ ಹೊತ್ತು ತೆರೆದಿರಬೇಕು. ಅಲ್ಲದೆ ಟೋಲ್ ಪ್ಲಾಜಾದಲ್ಲಿ ಮೂಲಭೂತ ಸೌಕರ್ಯ ಒದಗಿಸತಕ್ಕದ್ದು. ಉಭಯ ಜಿಲ್ಲೆಯಲ್ಲಿ ಬಾಕಿಯಾದ ಕಾಮಗಾರಿ ಸಹಿತ ಮುಖ್ಯವಾಗಿ ಸರ್ವಿಸ್ ರಸ್ತೆಯನ್ನ ಪೂರ್ಣಗೊಳಿಸುವಂತೆ ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಕಳೆದ ಸುಮಾರು 1 ವರ್ಷಗಳಿಂದ ಟೋಲ್ಗೇಟ್ ಬಳಿ ನಿರ್ಮಿಸಲಾದ ಸಾರ್ವಜನಿಕ ಮಹಿಳಾ ಶೌಚಾಲಯಕ್ಕೆ ಬಾಗಿಲೇ ಇಲ್ಲದೆ ಶೌಚಾಲಯಕ್ಕೆ ಬರುವ ಮಹಿಳೆಯರು ಮುಜುಗರ ಅನುಭವಿಸುವಂತಾಗಿದ್ದು, ಒಬ್ಬರು ಒಳ ಹೋದರೆ ಮತ್ತೋರ್ವರು ಬಾಗಿಲು ಕಾಯುವ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ಟೋಲ್ಗೇಟ್ ನಿರ್ವಾಹಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲ ಎನ್ನುತ್ತಾರೆ ಪ್ರತಿಭಟನಾಕಾರರು. ದುಸ್ಥಿತಿ ಅಂದ್ರೆ ಇವತ್ತು 2018 ಆದ್ರೂ ಕೂಡ ಅರೆಬರೆ ಕಾಮಗಾರಿಯ ಮೂಲಕ ಇವತ್ತು ಪೂರ್ಣ ಕಾಮಗಾರಿಯನ್ನು ಮುಗಿಸದೆ ಬಹಳ ಈ ಭಾಗದ ಜನಗಳನ್ನ ಮತ್ತು ಸಾರ್ವಜನಿಕರನ್ನ ಬಹಳ ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿಸಿದಂತ ಕೆಲಸವನ್ನ ಇವತ್ತು ನಮ್ಮ ಕಂಪನಿ ನವಯುಗ ಕಂಪನಿ ಮಾಡ್ತಾ ಇದೆ. ಈ ಬಗ್ಗೆ ನಾವು ಸುಮಾರು 2011ರಲ್ಲಿ ಪ್ರಾರಂಭ ಮಾಡಿದಂತ ಪ್ರತಿಭಟನೆ ಇವತ್ತಿನ ದಿನದವರೆಗೆ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ, ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಅನೇಕ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ಭಾಗದ ಜನಗಳ ಸಾವು ನೋವುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಒಂದು ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ಬೇಕು. ನಾನು ಪದೇ ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಈ ಕಾಮಗಾರಿ ಪ್ರಾರಂಭ ಆದ್ಮೇಲೆ ಸುಮಾರು ಉಭಯ ಜಿಲ್ಲೆಯಲ್ಲಿ 4,000ಕ್ಕೂ ಮಿಕ್ಕಿ ನಮ್ಮ ಬಂಧುಗಳು ಈ ಸಂದರ್ಭ ಹೋರಾಟಗಾರ ಗುಲಾಂ ಮೊಹಮ್ಮದ್, ಶೇಖರ್ ಹೆಜಮಾಡಿ, ಮಧು ಆಚಾರ್ಯ, ವಿಶ್ವಾಸ್ ಅಮೀನ್ ಮುಂತಾದವರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.